ನಮಸ್ಕಾರ. ಧ್ವನಿ ಸಮಾಚಾರಕ್ಕೆ ಸ್ವಾಗತ. ನಾನು ರಶ್ಮಿತಾ. ಮೊದಲಿಗೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಪ್ಯಾರಿಸ್ ಪ್ರವಾಸದಲ್ಲಿ. ಇಸ್ರೋ ವಿಜ್ಞಾನಿಗಳ ತಂಡವು ಪ್ರಾರ್ಥನೆ ಸಲ್ಲಿಸಲು ತಿರುಪತಿಯಲ್ಲಿ. ಭಾರತದ ಸಾಧನೆಗೆ ವಿಶ್ವಸಂಸ್ಥೆ ಮೆಚ್ಚುಗೆ. ಬೆಂಗಳೂರು ಹಾಡುಹಗಲೇ ಡಬಲ್ ಮರ್ಡರ್. ಜೈನ ಸಾಧುಗಳಿಗೆ ಪೊಲೀಸ್ ರಕ್ಷಣೆ ಒದಗಿಸಿ ಅಖಿಲ ಭಾರತೀಯ ಜೈನ್ ಯೂತ್ ಫೆಡರೇಷನ್. ಆನ್ಲೈನ್ನಲ್ಲಿ ಲೋನ್ ಪಡೆಯುವ ಮುನ್ನ ಹುಷಾರ್. ಮೂಡುಶೆಡ್ಡೆಗೆ ಹೋಗುವ ಮಾರ್ಗದಲ್ಲಿ ನಿಷೇಧಿತ ಮಾದಕ ವಸ್ತು ಮಾರಾಟ, ಆರೋಪಿಗಳ ಬಂಧನ. ಪಯ್ಯನ್ನೂರು ಡಾಕ್ಟರ್ ಕ್ಲಿನಿಕ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆ. ಸಿನಿಮಾ ಗೆದ್ದಿರುವುದು ಟೀಮ್ ವರ್ಕ್ನಿಂದ. ಸರ್ಕಸ್ ತುಳುಚಿತ್ರ ಸಕ್ಸಸ್ ಮೀಟ್ನಲ್ಲಿ ರೂಪೇಶ್ ಶೆಟ್ಟಿ. ಮಂಜೇಶ್ವರ ಕುಂಜತ್ತೂರು ಡೈರಿ ಸಹಕಾರಿ ಸಂಘ ಚುನಾವಣೆಯ ಫಲಿತಾಂಶ ಪ್ರಕಟ. ಶರವು ಶ್ರೀ ಮಹಾಗಣಪತಿ ಅನುಗ್ರಹದೊಂದಿಗೆ ಅಮ್ಮ ಕಲಾವಿದರ ಅಮ್ಮೇರ್ ನಾಟಕಕ್ಕೆ ಶುಭ ಮುಹೂರ್ತ. ಪ್ಯಾರಿಸ್ಗೆ ಹೊರಟೆ. ಅಲ್ಲಿ ನಾನು ಬಾಸ್ಟಿಲ್ ಡೇ ಆಚರಣೆಯಲ್ಲಿ ಭಾಗವಹಿಸುತ್ತೇನೆ. ಅಧ್ಯಕ್ಷರೊಂದಿಗೆ ಉತ್ಪಾದಕ ಚರ್ಚೆಗಳನ್ನು ನಾನು ಎದುರು ನೋಡುತ್ತಿದ್ದೇನೆ. ಇಮ್ಯಾನುಯೆಲ್ ಮೈಕ್ರೋನ್ ಮತ್ತು ಇತರ ಫ್ರೆಂಚ್ ಗಣ್ಯರು. ಇತರ ಕಾರ್ಯಕ್ರಮಗಳು ಭಾರತೀಯ ಸಮುದಾಯ ಮತ್ತು ಉನ್ನತ ಸಿಇಒಗಳೊಂದಿಗೆ ಸಂವಹನವನ್ನು ಒಳಗೊಂಡಿವೆ ಎಂದು ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ಚಂದ್ರಯಾನ 3ರ ಮಾದರಿಯೊಂದಿಗೆ ಇಸ್ರೋ ವಿಜ್ಞಾನಿಗಳು ತಿರುಪತಿ ವೆಂಕಟಾಚಲಪತಿ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಚಂದ್ರಯಾನ 3 ಜುಲೈ 14ರಂದು ಮಧ್ಯಾಹ್ನ 2:30ಕ್ಕೆ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆಯಾಗಲಿದೆ ಎಂದು ಇಸ್ರೋ ಘೋಷಿಸಿದೆ. ಬಡತನದಿಂದ 41.5 ಕೋಟಿ ಭಾರತೀಯರು ಹೊರಗೆ. ನವದೆಹಲಿ ಕೇವಲ 1.5 ದಶಕದ ಅವಧಿಯಲ್ಲಿ ಸುಮಾರು 41.5 ಕೋಟಿ ಭಾರತೀಯರು ಕಡು ಬಡತನದಿಂದ ಹೊರಬಂದಿದ್ದು ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯ ದೇಶದ ದೊಡ್ಡ ಸಾಧನೆ ಎಂದು ವಿಶ್ವಸಂಸ್ಥೆ ಶ್ಲಾಘಿಸಿದೆ. ಬೆಂಗಳೂರು ಏರೋನಿಕ್ಸ್ ಕಂಪನಿಯ ನಿರ್ದೇಶಕ ಗನೀಂದ್ರ ಸುಬ್ರಹ್ಮಣ್ಯ ಅವರನ್ನು ನಿನ್ನೆ ಹಾಡಹಗಲೇ ಕೊಲೆ ಮಾಡಿ ಆರೋಪಿ ಆ ಸುದ್ದಿಯನ್ನು ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಂಚಿಕೊಂಡಿದ್ದಾನೆ. ಕೊಲೆಗಾರರು ಧೈರ್ಯದಿಂದ ಓಡಾಡುವ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ ಕರ್ನಾಟಕ ಸರ್ಕಾರ. ಬೆಂಗಳೂರು ಜೈನ ಸಾಧು ಸಂತರು ಕಾಲ್ನಡಿಗೆಯಲ್ಲಿ ವಿಹಾರ ಕೈಗೊಂಡಾಗ ಅವರಿಗೆ ಸೂಕ್ತ ಪೊಲೀಸ್ ರಕ್ಷಣೆ ಒದಗಿಸಬೇಕು ಎಂದು ಅಖಿಲ ಭಾರತ ಜೈನ್ ಯೂತ್ ಫೆಡರೇಷನ್ನ ಮಹಾವೀರ್ ಲಿಂಬ್ ಸೆಂಟರ್ ಆಗ್ರಹಿಸಿದೆ. ಬೆಂಗಳೂರು ಚೀನಾ ಆ್ಯಪ್ ಮೂಲಕ ಲೋನ್ ಪಡೆದಿದ್ದ ವಿದ್ಯಾರ್ಥಿ ನೇಣಿಗೆ ಶರಣಾಗಿರುವ ಘಟನೆ ನಗರದ HMT ಕ್ವಾರ್ಟರ್ಸ್ನಲ್ಲಿ ನಡೆದಿದೆ.
ತೇಜಸ್ ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿ. ಸ್ನೇಹಿತ ಮಹೇಶ್ಗಾಗಿ ಸ್ಟೈಲ್ಸ್ ಪೇ, ಕಿಸಾತ್ ಹಾಗೂ ಕೋಟಕ್ ಮಹೀಂದ್ರ ಮೂಲಕ ಲೋನ್ ಪಡೆದಿದ್ದ. ಆದರೆ ಕಳೆದ 1 ವರ್ಷದಿಂದ ಸ್ನೇಹಿತ ಮಹೇಶ್ EMI ಕಟ್ಟಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಲೋನ್ ಕೊಟ್ಟವರು ಟಾರ್ಚರ್ ನೀಡುತ್ತಿದ್ದರಂತೆ. ಹಾಗಾಗಿ ಡೆತ್ ನೋಟ್ ಬರೆದಿಟ್ಟು ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ತಾಯಿಯ ವೇಲ್ನಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮಂಗಳೂರು ಮೂಡುಶೆಡ್ಡಿಗೆ ಹೋಗುವ ಮಾರ್ಗದಲ್ಲಿ ನಿಷೇಧಿತ ಮಾದಕ ವಸ್ತುವಾದ MDMA ಮಾರಾಟಕ್ಕೆ ಯತ್ನಿಸುತ್ತಿದ್ದ ಓರ್ವ ರೌಡಿ ಶೀಟರ್ ಸಹಿತ 2 ಕಾವೂರು ಪೊಲೀಸರು ಬುಧವಾರ ಬಂಧಿಸಿದ್ದಾರೆ. ರೌಡಿ ಶೀಟರ್ ಮೂಡುಶೆಡ್ಡೆಯ ಮೊಹಮ್ಮದ್ ಶಾರುಖ್ ಮತ್ತು ತೋಕಾರಿನ ಜಗದೀಶ್ ಬಂಧಿತ ಆರೋಪಿಗಳು. ಇವರಿಂದ 4 ಗ್ರಾಂ MDMA ಮತ್ತು 3 ಮಾರಕಾಯುಧ ಹಾಗೂ 1 ಸ್ವಿಫ್ಟ್ ಕಾರನ್ನು ಸ್ವಾಧೀನಪಡಿಸಿಕೊಂಡಿದ್ದಾರೆ. ಪಯ್ಯನ್ನೂರಿನ ತಾಲೂಕು ಆಸ್ಪತ್ರೆಯ ಮೂಳೆ ರೋಗ ತಜ್ಞ ಆಗಿರುವ ಪ್ರದೀಪ್ ಕುಮಾರ್ ಮೃತ ವ್ಯಕ್ತಿಯಾಗಿದ್ದು, ನಿನ್ನೆ ರಾತ್ರಿ 7:30 ಹೊತ್ತಿಗೆ ಕ್ಲಿನಿಕ್ನಲ್ಲಿ ನೇಣು ಬಿಗಿದು ಆತ್ಮಹತ್ಯೆಗೆ ಇದ್ದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಸರ್ಕಸ್. ಇಲ್ಲಿಯವರೆಗೆ 14 ದೇಶಗಳು ಸೇರಿ ಒಟ್ಟು 130 ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿದೆ. ಇದರ ಜೊತೆ ಏಕಕಾಲದಲ್ಲಿ ದೇಶದಾದ್ಯಂತ ಬಿಡುಗಡೆಯಾದ ಮೊದಲ ತುಳು ಪ್ಯಾನ್ ಇಂಡಿಯಾ ಚಿತ್ರ ಎನ್ನುವ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಸಕ್ಸಸ್ ಮೀಟ್ ಕರೆದಿದ್ದು ಸರ್ಕಸ್ ಸಿನಿಮಾದ ನಟ ನಿರ್ದೇಶಕ ರೂಪೇಶ್ ಶೆಟ್ಟಿ ಅವರು ತಮ್ಮ ಸಂತೋಷವನ್ನು ಹಂಚಿಕೊಂಡರು. ಈತ ಜನ ಏನನ್ನು ಪುಗಾರ ಪ್ರೆಸ್ ಮೀಟ್ ಲೆತ್ತಿಲೆಕ್ಕ ಬಟ್ ಖಂಡಿತವಾಗ್ಲ ಅಕಲ್ ಪುಗಾರನ್ನ ಆಕ್ಚುಲಿ ಅಕ್ಲೆ ಪುಗಾರ ಯಾವ ಬಟ್ ಏನನ್ನು ಪುಗಾರೋಡ್ದಾನ ಈಗ ಮೇನ್ ಕಾರಣ ಅಕ್ಲೆ ಯಾಕಂಡ ಎನ್ನ ಸಿನಿಮಾ ಎಂಡಾನಾಗ ಪ್ರತಿ ಸಿನಿಮಾ ಬರಬ ರೂಪೇಶ್ ಶೆಟ್ಟಿ ಅಂತ ಪಾಡು ನಾನು ಫಿಲ್ಮ್ ಬಾಯ್ ರೂಪೇಶ್ ಶೆಟ್ಟಿ ಅಂಡ್ ಟೀಮ್ ಅಂತ ಪಾಡು ಯಾಕಂಡ ಇನ್ನು ಮಾತ್ರ ಆವಡು ನಾನು ಮಿರಾಕಲ್ ಬರೋಲ್ಲ ಪ್ರತಿ ಸಿನಿಮಾ ಜನಕ್ಕೂ ಬರ್ತದೆ ಇದು ಮೋಕೆ ತೋಜಾಗಿರೋದಾಡ ಈಗ ಕಾರಣ ರೂಪೇಶ್ ಶೆಟ್ಟಿ ಅದ್ದು. ರೂಪೇಶ್ ಶೆಟ್ಟಿ ಹೆಂಗ್ ದಾದ ಬೇಲೆ ಗೊತ್ತ ನಾನು ಮಲ್ತೊಂದಿಲ್ಲ ಅಣ್ಣ ಈಗ ಮಾತ ಕಾರಣ ಎನ್ನ ಪಿರವುಪುನ ಅಂಚಿನ ಒಂಜಿ ಅತ್ಯದ್ಭುತವಾದ ಅಂಚಿನ ಟೀಮ್ ಪನ್ಪುನ ಅಂಚಿನ ಶಕ್ತಿ ಪನೊಲಿ ಯಾಕಂಡ ಯಾನ್ ಏಪಲ್ಲ ಕೆಲವರು ಪಂಡ್ರೆ ಆಯ್ನೆ ತೋಜು ಮಾರ ಅಂದ್ಬಿಟ್ಟು ಯಾನ್ ತೋಜು ಮಾತ್ರ ಯಾನ್ ತೋಜೋಡ್ದಾನ ಏದೋ ಒಂಜಿ 20-25 ಅಂತ ಒಂಜಿ ಮಲ್ಲ ಕೋರ್ ಟೀಮ್ ಉಂಡೆ ಅನ್ನೊಟ್ಟು 25 ಜನ ಡೈಲಿ ಆಯ್ತು ಬಿನೊಂದು ಪ್ರಮೋಷನ್ಸ್ ಆದಪ್ಪು ಕಂಟೆಂಟ್ಸ್ ಆದಪ್ಪು ಸಿನಿಮಾದ ವಿಷಯ ಆದಪ್ಪು ಎವ್ರಿ ಡೇ ಓವರ್ ಆಲ್ ಟೀಮ್ ಪೋನಾಗ 150 ಮಿತ್ತುಂಡು ಜನ ಒಂಜಿ ಡೈಲಿ ಮೀಟ್ ಅಪ್ ಆಪುನ ಅಂಚಿನ 25 ಜನದ ಕೋರ್ ಟೀಮ್ ಆಗ್ಲೇ ನಾನು ಥ್ಯಾಂಕ್ ಯು ಬಂದೆ ಅಂಚೊಬ್ಬರಿಗೆ ನಾನು ಮುರಣಿದ ಪ್ರೆಸ್ ಮೀಟ್ ಬಗ್ಗೆ ಎಣ್ಣಿದ್ದೆ ಈಗ ಆತ್ ಮಲ್ಲರು ಸಪೋರ್ಟ್ ಮಲ್ದಿದ್ದರಿದ್ದೆ ಸುಮಾರು ಜನ ಬಂದ್ಬೇರೆ ಸಿನಿಮಾಗೆ ಅಂದ್ರೆ ಮಲ್ಲ ಕಾರಣ ಪ್ರಮೋಷನ್ ಅನ್ನು ಸಿನಿಮಾದ ಒಟ್ಟಿಗೂ ಅದಕ್ಕೆ ಕಾರಣ ಏನಂದ್ರೆ ನಿಖಿಲ್ ಸೊ ಆ ಏನದು ಬ್ಯಾಂಗ್ಳೂರ್ ಮುರಣಿ ಪ್ರೆಸ್ ಮೀಟ್ ಮಾಡ್ತಾ ಮೂಲು ನಿಖಿಲ್ಗೆ ಆ ಖುಷಿನ ಪಟ್ಟಿದ್ದ ನಾವು ಮಲ್ಲ ಜನ್ಯ ಯಾಕೆ ನಿಖಿಲ್ದ ನಮ್ಮ ರಿಲೀಸ್ಗೆ ತುಂಬಾ ಹೆಲ್ಪ್ ಕೇಳುವ ನಿಖಿಲ್ ಹೆಲ್ಪ್ ಮಾಡ್ತಿದ್ದು ಸಿನಿಮಾ ಗೆಂದುಡು ಅವಾಗ ಒಂದು ಏಪ ನಮ್ಮ ಪಾಟ್ನ ಕಾಸನಕ್ಕೆ ರಿಕವರ್ ಆಗ್ಬಿಡು ಆನಿ ನಿಖಿಲ್ ಎತ್ತಿದ ಥ್ಯಾಂಕ್ಸ್ ಮಾಡೋದು ನಿಖಿಲ್ಗೆ ನಾ ಐಕ್ ಸಕ್ಸಸ್ ಮೀಟ್ ಇಂದ ಮಲ್ದಿನಿ. ಮಂಜೇಶ್ವರ ಕುಂಜತ್ತೂರು ಡೈರಿ ಸಹಕಾರಿ ಸಂಘ ಚುನಾವಣೆಯಲ್ಲಿ 16 ವರ್ಷಗಳ ನಂತರ ಮೊದಲ ಬಾರಿಗೆ ತೀವ್ರ ಪೈಪೋಟಿ ನಡೆದ ಚುನಾವಣೆಯಲ್ಲಿ CPM ಕುಂಜತ್ತೂರು ಡೈರಿ ಸಹಕಾರಿ ಸಂಘವನ್ನು ಉಳಿಸಿಕೊಂಡಿದೆ. 8 ಸದಸ್ಯರ ಆಡಳಿತ ಮಂಡಳಿಗೆ ಬುಧವಾರ ನಡೆದ ಚುನಾವಣೆಯಲ್ಲಿ CPM 24 ಮತಗಳನ್ನು ಗಳಿಸುವ ಮೂಲಕ ತನ್ನ ಶಕ್ತಿ ಸಾಬೀತುಪಡಿಸಿದೆ. ಮಂಗಳೂರು ಶರವು ಶ್ರೀ ಮಹಾಗಣಪತಿ ದೇವರ ಅನುಗ್ರಹ ಪ್ರಾರ್ಥನೆಯೊಂದಿಗೆ ಅಮ್ಮ ಕಲಾವಿದರು ಅಭಿನಯಿಸಲಿರುವ ಅಮ್ಮೇರ್ ನಾಟಕಕ್ಕೆ ನಿನ್ನೆ ಕ್ಷೇತ್ರಾಂಗಣದಲ್ಲಿ ಶುಭ ಮುಹೂರ್ತ ನೆರವೇರಿತು. ಶಿವಾನಂದ ಶೆಟ್ಟಿ ಮಂಗಲ್ಪಾಡಿ ಸಾರಥ್ಯದಲ್ಲಿ ರಂಗದ ರಾಜ್ಯ ಸುಂದರೈ ಮಂದಾರ ನಿರ್ದೇಶನದಲ್ಲಿ ನೂತನ ನಾಟಕವನ್ನು ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ ರಚಿಸಿದ್ದು ಸುಂದರೈ ಮಂದಾರ ನಿರ್ದೇಶಿಸಿ ಅಭಿನಯಿಸಲಿದ್ದಾರೆ. ಮುಹೂರ್ತದ ಸಂದರ್ಭದಲ್ಲಿ ತಂಡದ ಯಜಮಾನ ಶಿವಾನಂದ ಶೆಟ್ಟಿ, ನಿರ್ದೇಶಕ ಸುಂದರೈ ಮಂದಾರ, ಲಕುಮಿ ತಂಡದ ಕಿಶೋರ್ ಡಿ ಶೆಟ್ಟಿ, ವಸಂತ ವಿ ಆಮೀನ್, ಕಾಂತರ ಚಿತ್ರನಟ ನವೀನ್ ಬೋಂದೇಲ್ ಹಾಗೂ ಅಮ್ಮ ತಂಡದ ಕಲಾವಿದರು ಉಪಸ್ಥಿತರಿದ್ದರು. ತುಳುನಾಡ ಕಲಾಬಿರ್ಸೆ ದೀಪಕ್ ರೈ ಪಾನಾಜೆ,
ಈ ಬಾರಿ ಅಮ್ಮ ಕಲಾವಿದರ ತಂಡಕ್ಕೆ ಸೇರ್ಪಡೆಯಾಗುವುದರೊಂದಿಗೆ ಇನ್ನಷ್ಟು ಹೊಸತನದೊಂದಿಗೆ ಸಾಮಾಜಿಕ ಸಂದೇಶವನ್ನು ಹಾಸ್ಯಮಯವಾಗಿ ಪ್ರೇಕ್ಷಕರಿಗೆ ನೀಡುವುದನ್ನು ನಿರೀಕ್ಷಿಸಬಹುದಾಗಿದೆ ಎಂದು ನಾಟಕ ಕರ್ತೃ ಸೋಮನಾಥ ಶೆಟ್ಟಿ ಮಂಗಲ್ಪಾಡಿ ತಿಳಿಸಿದ್ದಾರೆ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ನಮ್ಮ ಧ್ವನಿ ಮೀಡಿಯಾ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.